ಪಲಿ 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 ಪಯ Posakural 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 ಆತ್ಮೀಯ ವೀಕ್ಷಕ ಬಾಂಧವರೇ, ನಿಖಿಲನ್ ಮಾತಾ ಮೋಕೆಡೆ ಇದ್ಕೊಂಡು ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಅಕ್ಟೋಬರ್ 14 ತಾರೀಕಿಗೆ ಕುಡ್ಲ ಲೇಡಿ ಹಿಲ್ ಕೈತಾಡು ಸಾದಿ ಬರಿಟು ನಡತೊಂದು ಪೋಂದು ಪುಣಂಚಿನ ರೂಪಶ್ರೀ ಪೊಣನಮಿತ್ತು ಕಾರ್ ಅಪಘಾತ ಆದ ದುರಂತ ಮರಣ ಪಡೆಯಿನ ಘಟನೆಯನ್ನು ಕೊಲೆ ಪಡೆದು ಪರಿಗಣಿಸಾದು ಸೂಕ್ತ ತನಿಖೆ ಆಗುವುದು. ಮೃತ ರೂಪಶ್ರೀನ ಇಲ್ಲದಕ್ಲೆಗೆ 5 ಲಕ್ಷದಾತು ಮಲ್ಲ ಪರಿಹಾರದ ಮೊತ್ತನು ಕೊರಡು. ಅಂಚನೆ ಪಾದಾಚಾರ್ಯರು ಸಾದಿ ಬರಿಟು ನಡತೊಂದು ಪೋಂದು ಪುಣಕಲ ಸುರಕ್ಷೆಗೆ ಸೂಕ್ತ ಕಾನೂನು ಕ್ರಮವನ್ನು ದೆತನೋಡು ಪಂಡದು ಒತ್ತಾಯಿಸಾದು ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಬೊಕ್ಕ ಮಹಿಳಾ ವೇದಿಕೆದ ಒಕ್ಕೂಟದಕಲ ಮುತಾಲಿಕೆಡು ಬೇತೆ ಬೇತೆ ಸಂಘಟನೆದ ಸಹಕಾರಡು ಕುಡ್ಲ ಬೋಂದೆಲ್ದ ಸರ್ವಜ್ಞ ವ್ರತದ ಕೈತಾಡು ಮಾಮಲ್ಲ ಪ್ರತಿಭಟನೆಯನ್ನು ಐತಾರ ಬೈಯಾಗಿ ನಡಪಾಯರು. ಕುಡ್ಲದ ಲೇಡಿ ಹಿಲ್ಡ್ ಕರಿನ ಅಕ್ಟೋಬರ್ 14 ತಾರೀಕಿಗೆ ಫುಟ್ಪಾತ್ ನಡತೊಂದು ಪೋಂದಿತ್ತಿನ 5 ಜನಕ್ಕೆ ಕಾರ್ ಡಿಕ್ಕಿಯಾದ ಒರ್ತಿ ಮರಣ ಪಡೆಯಿನ ಘಟನೆದ ಬಗೆಟ್ ಉನ್ನತ ಮಟ್ಟದ ತನಿಖೆ ಮಲ್ಪಡು. ಮೃತ ರೂಪಶ್ರೀ ಕುಲಾಲ್ರನ ಕುಟುಂಬಗ ಸರ್ಕಾರ ಗರಿಷ್ಠ ಪರಿಹಾರ ಕೊರಡು ಪಣದು ಒತ್ತಾಯಿಸಾದ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ನೇತೃತ್ವಡ್ ಐತಾರ ಬೋಂದೆಲ್ದ ಸರ್ವಜ್ಞ ವೃತ್ತದ ಕೈತಳ್ಡು ತಿಬಿಲೆ ಪತ್ತದು ಮೌನ ಪ್ರತಿಭಟನೆ ನಡಪಾಯರು. ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರ್ನ ರಾಜ್ಯ ಕುಲಾಲ ಕುಂಬಾರೆರ್ನ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆದ ಒಕ್ಕೂಟದ ಅಧ್ಯಕ್ಷರು ಗಂಗಾಧರ್ ಬಂಚನ್ ಘಟನೆದ ಬಗೆಟ್ ಪೊಲೀಸರು ಸರಿಯಾಯಿನ ತನಿಖೆ ನಡಪಾದಿಜೇರು. ಸರ್ಕಾರ ಓವ್ಯ ಪರಿಹಾರನ ಕೊಡ್ತಿಜಿ ಮಗಳೇನು ಕಳೆಯೊನ್ನ ಕುಟುಂಬ ಕಂಗಾಲಾದಿತದ ಅಕ್ಲೆಗೆ ನ್ಯಾಯ ತಿಕ್ಕೊಡು ಪಂಡದು ಒತ್ತಾಯಿಸಾಯರು. ಆದರೂ ಒಂದು ಎಚ್ಚೆತ್ತುಕೊಂಡು ಈ ಒಂದು ನಡೆದಾಡುವ ಪಾದಾಚಾರಿಗಳಿಗೆ ಸುರಕ್ಷತೆಯನ್ನು ಕೊಡಬೇಕಂತ ದೃಷ್ಟಿಯಿಂದ ನಾವು ಒಂದು ಈ ಕಾರ್ಯಕ್ರಮ ರೂಪಾ ಕುಲಾಲ್ ಅವರಿಗೆ ಒಂದು ಗೌರವ ಕೊಡುವುದೆಂದರೆ ರಸ್ತೆ ಸುರಕ್ಷಾ ಮುಖಾಂತರ ಪಾದಾಚಾರಿಗಳಿಗೆ ಒಂದು ಅವಕಾಶ ಕೊಡಬೇಕು. ಈ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳಿಕೊಂಡು ನಾವು ಏನೋ ಒಂದು ಅಭಿವೃದ್ಧಿ ಮಾಡಿಕೊಂಡಿದ್ದೇವೆ, ಅಲ್ಲಿ ಫುಟ್ಪಾತಿನಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ, ಎಲ್ಲರಿಗೆ ಭಾರಿ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ರೂಪಶ್ರೀ ಅಭಿಯಾನ ಅವರ ಮುಖಾಂತರ ಒಂದು ಒಳ್ಳೆಯ ಆಂದೋಲನ ಮಾಡಬೇಕಂತ ಈ ಒಂದು ಮೂಲಕ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಸ್ತಾ ಎಲ್ಲ ನಮ್ಮ ಈ ಒಂದು ನೆರೆದಿರುವ ಎಲ್ಲರಿಗೆ ವಂದನೆಯನ್ನು ಅರ್ಪಿಸ್ತಾ, ಹಾಗೆ ಪೊಲೀಸ್ ಅಧಿಕಾರಿಗಳು ಏನೋ ಒಂದು ಈ ಅವಘಡಕ್ಕೆ ಯಾರನ್ನು ಫಿಕ್ಸ್ ಮಾಡಿದ್ರಂತ ಒಂದು ನಮಗೆ ಒಂದು ಇದ್ದಿತ್ತು. ಅದು ಪೊಲೀಸ್ ಅವರು ನಮಗೆ ನೇರವಾಗಿ ಹೇಳಬೇಕಿತ್ತು, ಇದು ಯಾರ ಅವಘಡ ಎಲ್ಲಿಂದ ಆಗಿದೆ ಹೇಗೆ ಆಗಿದೆ ಅಂತ. ಅದನ್ನು ಪ್ರಾಯಶಃ ಪೊಲೀಸ್ ಅವರು ಸಹ ನಮಗೆ ಮುಚ್ಚಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಪ್ರಕಟಣೆ ಮೂಲಕ ಈ ಒಂದು ರೂಪಶ್ರೀಗೆ ಒಂದು ಗೌರವವನ್ನು ಆತ್ಮಕ್ಕೆ ಶಾಂತಿಯನ್ನು ಕೊಡುವ ಮೂಲಕ ಒಂದು ಅಭಿಯಾನ ಪ್ರಾರಂಭಿಸಬೇಕಂತ ಈ ಮೂಲಕ ಒಂದು ಒಕ್ಕೂಟವನ್ನು ಬೆಳೆದುಕೊಳ್ತಿದೆ. ವೇದಿಕೆದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅನಿಲ್ ದಾಸ್ ಪಾತೆರೊಂದು ಬಡ ಕುಟುಂಬದ ಪೊನ್ನನ ಸಾವುಗೂ ನ್ಯಾಯ ಕೋರಿಯರೆ ಸರ್ಕಾರ ವಿಫಲ ಆದಳು. ಈ ಬಗೆಟ್ಟು ಕೂಡಲೇ ಉನ್ನತ ಮಟ್ಟದ ತನಿಖೆ ನಡಪಾವಡು. ಪಾದಾಚಾರಣ ಸುರಕ್ಷತೆಗೂ ಸೂಕ್ತ ಕ್ರಮ ಕೈಗೊಂಡು ಪಂಡದು ಒತ್ತಾಯಿಸಾಯರು. ಯಾಕೆಂದ್ರೆ ಇವತ್ತು ಆ ಜೀವ ಇಲ್ಲ ನಮ್ಮ ಎದುರು. ಆದರೆ ಅವಳು ಒಂದು 10-15 ವರ್ಷದಲ್ಲಿ ಅವಳು ಓದಿದಂಥ ವಿದ್ಯಾಭ್ಯಾಸದಲ್ಲಿ ಅವಳು ಏನು ಕನಸ್ಕೊಂಡಿದ್ದಾಳೆ, ಅವಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ತನ್ನ ಮಕ್ಕಳ ಎದುರಲ್ಲಿ ತನ್ನ ತಂದೆ ತಾಯಿ ಎದುರಲ್ಲಿ ಸಾರ್ಥಕ ಜೀವನ ಮಾಡಬೇಕು, ನಮ್ಮಲ್ಲಿ ಕೂಡ ಒಂದು ಉತ್ತಮ ಪ್ರಜೆಯಾಗಿ ಮಂಗಳೂರು ಪ್ರದೇಶದಲ್ಲಿ ಅವರು ಶೈಕ್ಷಣಿಕವಾಗಿರ್ಬೋದು, ಕ್ರೀಡೆ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ವಿಭಾಗಕ್ಕೆ ಅವರು ಹೋಗುವಂಥ ಆಲೋಚನೆ ಕನಸನ್ನು ಕಂಡಿರುವಂಥ ಈ ಒಂದು ಯುವತಿ ನಮ್ಮೊಂದಿಗಿಲ್ಲ. ಈಗ ನಾಳೆ ಇದೇ
ಸಂದರ್ಭದಲ್ಲಿ ನಮ್ಮ ಮನೆ ಹುಡುಗಿಗೆ, ನಮ್ಮ ಮನೆ ಪರಿಸರದಲ್ಲಿ, ಅಲ್ಲ ಇಲ್ಲಿರುವಂಥ ಜಿಲ್ಲಾಡಳಿತ ಇರ್ಬೋದು, ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮನೆಯಲ್ಲಿ ಇಂದು ದುರ್ದೈವ ಆದರೆ ಇದನ್ನು ಸರ್ಕಾರ ಕಣ್ಣು ಮುಚ್ಚಿ ನೋಡಬಹುದೇ? ಅಲ್ಲ ಮುಂದಿನ ದಿನಗಳಲ್ಲಿ ಇದೇ ಪರಿಸರದಲ್ಲಿ ಇವತ್ತು ಜನನಿಬಿಡ ಪ್ರದೇಶ, ಇವತ್ತು ನಾವು ನೋಡ್ತಾ ಇರ್ತೀವಿ ಈಗ ಟ್ರಾಫಿಕ್ನ ಸಮಸ್ಯೆ ಹೇಗೆ ಆಗ್ತದೆ ಅಂತ. ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅವಳು ದಾರಿಯಲ್ಲಿ ಹೋಗ್ತಿರಲ್ಲ, ಅದು ದಾರಿಯಲ್ಲಿರುವಂಥ ಫುಟ್ಪಾತ್, ಆ ಫುಟ್ಪಾತ್ ಅದು ಕೂಡ ಒಂದು ಕಾಂಕ್ರೀಟ್ ಕರಣವಾಗಿರುವಂಥ ಜನನಿಬಿಡ ಪ್ರದೇಶದಲ್ಲಿ ಅವಳಷ್ಟಕ್ಕೆ ಅವಳು ಹೋಗ್ತಾ ಇದ್ದಾಳೆ. ಒಂದು 10-15 ಜನ ಹೋಗ್ತಿರುವಂಥ ಸಂದರ್ಭದಲ್ಲಿ ಪಾನ ಅಥವಾ ಡ್ರಗ್ಸ್ ಏನೋ ಗೊತ್ತಿಲ್ಲ, ಆದರೆ ಒಂದು 4 ಚಕ್ರದ ವಾಹನ ಮಾರ್ಗ ಬಿಟ್ಟು ಮೇಲೆ ಬಂದು ಅವರು ಹೋಗುವಂಥ ಪರಿಸ್ಥಿತಿ ಬಂದಾಗ ಸಾಧಾರಣ ಒಂದು ಅಪಘಾತ ಆದರೆ ನಾವು ಇಷ್ಟು ದೊಡ್ಡದಾಗಿ ಅದು ಮಾತಾಡಲಿಕ್ಕಿಲ್ಲ. ಯಾಕೆಂದರೆ ಅಪಘಾತಗಳು ನಿಮಿಷಕ್ಕೊಂದು ಆಗ್ತದೆ, ದೇಶದಾದ್ಯಂತ ಎಲ್ಲ ಕಡೆ ಆಗ್ತದೆ. ಆದರೆ ಇದು ಅಪಘಾತ ಮಾತ್ರ ಅಲ್ಲ, ಇವತ್ತು ಒಂದು ಹುಡುಗಿಯ ಕಗ್ಗೊಲೆ ಅಂತ ಹೇಳ್ತೀನಿ. ಯಾಕೆಂದರೆ ಆ ಹುಡುಗಿ ಅವಳಷ್ಟಕ್ಕೆ ಹೋಗಿ ನನ್ನ ಮನೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ, ಅವಳ ಒಂದು ಮನೆಯ ವಾತಾವರಣದಲ್ಲಿ ಒಟ್ಟಿಗೆ ಅವಳು ಹೋಗೋ ಸಂದರ್ಭದಲ್ಲಿ ಅವಳ ಮೇಲೆ ಹಾರಿ, ಅದು ಕೂಡ ಒಂದು ಟ್ರಾಫಿಕ್ ಅಷ್ಟು ವ್ಯವಸ್ಥೆ ಇರುವಾಗ, ಅಷ್ಟೊಂದು ಜವಾಬ್ದಾರಿ ಇರುವಾಗ ಅಲ್ಲಿಂದ ಆಗಿ ಹೋಗಿ 10-15 ನಿಮಿಷದಲ್ಲಿ ಅವಳು ಪ್ರಾಣ ಹೋಗಿ 4 ಜನ ಅದು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ ಬಂದರೂ ಕೂಡ ಅವತ್ತು ಅವರನ್ನು ಸಂಜೆ 5-6 ಗಂಟೆ ಆಗುವಾಗ ಸ್ಟೇಷನ್ಗೆ ಬಂದು ಯಾರೋ ಬಂದು ಅವ್ರನ್ನ ಸರೆಂಡರ್ ಮಾಡ್ತಾರೆ. ಆಮೇಲೆ ಅವಳು ಅಲ್ಲಿಂದ ಮನೆಗೆ ಅವರು ಹೋಗ್ತಾರೆ, ಅವ್ರ ಕೆಲಸ ಮುಗೀತಲ್ಲಿ. ರೂಪಶ್ರೀ ಪುದರಡ್ ಪಾದಾಚಾರ್ಲನ ಸುರಕ್ಷಾ ಅಭಿಯಾನಗ ಚಾಲನೆ ಕೊರಿಯರು. ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್, ಶ್ರೀನಾಥ್ ಕುಲಾಲ್ ಕೃಷ್ಣಾಪುರ, ಕುಡ್ಲ ನೇತ್ರಾವತಿ ಗುರುಪುರ ಸಮುದ್ರ ತಟ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಶ್ರೀಕಾಂತ್ ಸಾಲ್ಯಾನ್, ಹಿಂದೂ ಮಹಾಸಭಾ ಕರ್ನಾಟಕ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಲ್.ಕೆ. ಸುವರ್ಣ, ಯುವ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಜಯೇಶ್ ಗೋವಿಂದ್, ಯುವ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಸುಕುಮಾರ್ ಬಂಟ್ವಾಳ್, ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಲೋಕೇಶ್ ಪೊಲ್ಲಾಜೆ, ಸುರತ್ಕಲ್ ಕುಲಾಲ ಸಂಘದ ಅಧ್ಯಕ್ಷರು ದಿನಕರ್ ಅಂಚನ್, ಕುಡ್ಲ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಡಾಕ್ಟರ್ ಮಮತಾ ಕುಲಾಲ್, ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಯುವ ವೇದಿಕೆ ಅಧ್ಯಕ್ಷರು ನಿತೇಶ್ ಪಳ್ಳಿಕಂಡ, ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಯುವ ವೇದಿಕೆ ಅಧ್ಯಕ್ಷರು ನವೀನ್ ಪೆದಮಲೆ, ಸುಕುಮಾರ್ ಬಂಟ್ವಾಳ್, ನಿತೇಶ್, ಶ್ರೀಕಾಂತ್ ಸಾಲ್ಯಾನ್, ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್, ಹಿಂದೂ ಮಹಾಸಭಾ ಕರ್ನಾಟಕ ನೇತ್ರಾವತಿ ಗುರುಪುರ ಸಮುದ್ರ ತಟ ರಕ್ಷಣಾ ವೇದಿಕೆ ಕುಡ್ಲ ಸೇರ್ನಂಚ ಸಂಘಟನೆದ ಪದಾಧಿಕಾರಿಗಳು ಪಾಲ್ಪಡೆದಿದ್ದರು. ಜಯಂತ್ ಸಂಗೊಳಿಗೆ ನಿರೂಪಣೆ ಮಲ್ತೇರು. ಸಿದ್ದಕಟ್ಟೆ ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹೊನ್ನಯ್ಯ ಕುಲಾಲ್ ಸೊಲ್ಮೆ ಸಂದಾಯರು. ಪ್ರತಿಭಟನಾ ಜಾಗೆಗೂ ಕುಡ್ಲ ಉತ್ತರ ಭಾಷೆಕರು ಭೇಟಿ ಕೊರಿಯರು. ಸರ್ ನಾವು ನಮ್ಮಷ್ಟಕ್ಕೆ ನಾವು ಈಗ ನಾನು ಕೆಲಸಕ್ಕೆ ಹೋಗ್ತೇನೆ, 2 ಮಕ್ಕಳು ಇದ್ದಾರೆ, ನನ್ನಷ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಅಂದರೆ ನಾನು ರೋಡಿಗೆ ಟಚ್ಚೇ ಇಲ್ಲ ಸರ್, ಮೇನ್ ರೋಡಿಗೆ. ನನ್ನ ಪಾಡಿಗೆ ನಾನು ಇಂಟರ್ಲಾಕ್ ರೋಡ್ ಅಂತ ನಮಗೋಸ್ಕರನೇ ಮಾಡಿರ್ತಾರೆ ನಡ್ಕೊಂಡು ಹೋಗ್ಲಿಕ್ಕೆ. ನಮ್ಮಷ್ಟಕ್ಕೆ ನಾವು ಹೋಗುವಾಗ ಈ ಥರ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ ಅಂತ ನನಗೆ ಒಂದು ಕ್ಷಣ ನೋಡಿದ ತಕ್ಷಣ ನಾನು ಏನಾಯ್ತು ಗೊತ್ತಿಲ್ಲ, ಅದನ್ನು ನೋಡಿದ್ದಕ್ಕೆ ಸರಿ ಓಡಿದೆ. ನಾನು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವನು ಬಂದು ಸೈಡಿಂದ ನನ್ನನ್ನು ಸಗುತ್ಕೊಂಡು ಹೋದ. ಈಗ ನನಗೇನಾದರೂ ಹೆಚ್ಚು ಕಮ್ಮಿ ಆಗಿದೆ, ನನ್ನ ಪಾಪ ಹುಡುಗಿಗೆ ಸಹ ಹಾಗಾಯ್ತಲ್ಲ. ಕಲ್ತಿದ್ದು ಒನ್ ಮಂತ್ ಅಷ್ಟೇ ಆಗಿತ್ತು ಜಾಬ್ ಆಗಿ. ಈಗ ಏನಾದರೂ ಆದರೆ ಈಗ ನಮಗೆ ಸಹ ಸೇಫ್ಟಿ ಇಲ್ಲ. ಆದರೆ ಈ ಮಕ್ಕಳು ಪದೇ ಪದೇ ರೋಡಿಗೆ ಹೋಗ್ತಾರೆ. ಇನ್ನು ಯಾವ ಥರ ನಾವು ಹೇಳಬೇಕು ಸಮಾಜಕ್ಕೆ ಅಥವಾ ಸರ್ಕಾರಕ್ಕೆ ಏನಂತ ಹೇಳಬೇಕು ಸರ್? ನಮಗೆ ಏನಾದರೂ ನ್ಯಾಯ ಬೇಕೇ ಬೇಕು ಸರ್. ಯಾಕಂತಂದ್ರೆ ಒಬ್ಬ ಈಗ ತಾಯಿ ಹೇಳಿದಾಗೆ ಈ ಡ್ರೈವಿಂಗ್ ಆಕ್ಸಿಡೆಂಟ್ಸನ್ನು ನಾವು ಆಕ್ಸಿಡೆಂಟ್ಸ್ ಅಂತ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದನ್ನು ಬಿಡಬೇಕಾದ ಸಮಯ ಬಂದಿದೆ. ಯಾಕಂತ ಹೇಳಿದ್ರೆ ಒಂದು ಡ್ರೈವಿಂಗ್ ಮಾಡುವಂಥ ಒಂದು ವೆಹಿಕಲನ್ನು ಹೊಡ್ಕೊಂಡು ಹೋಗಿ ಹೊಡೆದ್ರೆ ಸಾಯುವಂಥ ಚಾನ್ಸ್ ಇರ್ತದೆ, ಸಾಯ್ತಾರೆ ಎಷ್ಟೋ ಜನ. ಅದನ್ನು ನಾವು ವೆಪನ್ ಆಗಿಯೇ ಒಂದು ವೆಹಿಕಲನ್ನು ಟ್ರೀಟ್ ಮಾಡಬೇಕು. ಅದನ್ನು ಹಿಡ್ಕೊಂಡು ಯಾರಾದರೂ ದೇಹಾಂತ ಆಘಾತ ಆಕ್ಸಿಡೆಂಟ್ ತೀರಿ ಹೋದರೆ ಅದನ್ನು ಮರ್ಡರ್ ಕೇಸಿಗೆ ಸಮಾನ ಮಾಡಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಮತ್ತು ಯಾರು ಅದರಿಂದ ಪೆಟ್ಟು ತಿಂತಾರೆ ಅಥವಾ ಗಾಯಗಳಾಗ್ತದೆ ಅಥವಾ ಜೀವನ ತೆಗೆದುಕೊಳ್ತಾರೆ ಅಂಥವರಿಗೆ ಅವರ ಪೂರ್ಣ ಪ್ರಮಾಣದ ಅವರ ಜೀವದಾವಧಿಯಲ್ಲಿ ಏನೆಲ್ಲ ಅವರು ಸಾಧನೆಗಳನ್ನು ಮಾಡ್ಬೋದಿತ್ತು ಅದನ್ನೆಲ್ಲ ಉಳಿದ ಕುಟುಂಬದವರಿಗೆ ಅದನ್ನು ಪುನಃ ಮಾನಿಟರಿ ರೂಪದಲ್ಲಿ ಕೂಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಮತ್ತು ಸರ್ಕಾರದ ಕಡೆಯಿಂದ ಸಹ ಸರಿಯಾದ ವ್ಯವಸ್ಥೆ ಎಲ್ಲ ಕುಟುಂಬದವರಿಗೆ, ಯಾರು ನಮ್ಮೊಂದಿಗೆ ಇಲ್ಲ ಮತ್ತು ಯಾರು ಆಸ್ಪತ್ರೆ ಮತ್ತು ಅದು ಇದು ಖರ್ಚಂತ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕಷ್ಟಪಡ್ತಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ತೊಕ್ಕೋಟದ ಮಾಮಲ್ಲ ಸಮಾಜ ಸೇವಾ ಸಂಘಟನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 15ನೇ ವರ್ಷದ ಗೂಡುದೀಪ ಪಂಥ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಅಪ್ಪು ಸೇವಾ ಪ್ರಶಸ್ತಿದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ತೊಕ್ಕೋಟು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಒಟಾವಡ ಅಟಣೆ ಮಧ್ಯದಿತ್ತದು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಗಂಗಾಧರ್ ಉಳ್ಳಾಲ್ ಕಾರ್ಯಕ್ರಮ ಉದೀಪನ ಮಂತೇರು. ತೊಕ್ಕೋಟು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು
15ನೇ ವರ್ಷದ ಗೂಡು ದೀಪ ದೀಪಾವಳಿ ಸಂಭ್ರಮ ಭಗತ್ ಸಿಂಗ್ ಸಾಧಕ ಬೊಕ್ಕ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿ ಪ್ರದಾನ ಲೇಸನು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಶನಿವಾರ ನಡಪಾಯಿರು. ಉಳ್ಳಾಲ ಶ್ರೀ ಚೀರುಂಗ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಗಂಗಾಧರ್ ಉಳ್ಳಾಲ್ ಲೇಸ್ನ ಉದಿಪನ ಮಲ್ತದ ಬೊಲ್ಪುದ ಪರ್ಬ ದೀಪಾವಳಿ ಮಾತೆರಲ ಬದುಕಡು ಅಂಧಕಾರಣ ದೂರ ಮಲ್ತದ ಸಮೃದ್ಧಿದ ಬೊಲ್ಪುನ ಪರಡಾವನ ಪರ್ಬ ಆಂಡ ಕೆಲವೊಂಜಿ ಇಲ್ಲಲೆಡು ತುಡರ್ ಬೆಳಗಾವಂದೆ ಉಪ್ಪುನಿ ದಾರಿದ್ರ್ಯದ ಸಂಕೇತ ಪಡೆದ ಖೇದನ್ ವ್ಯಕ್ತಪಡಿಸಾಯಿರು. ಪ್ರತಿ ತಿಂಗಳು ಜನರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಂಡು ಬಂದಂತಹ ಈ ಸಂಸ್ಥೆ ಇದು ಇನ್ನೂ ಕೂಡ ಯಾವುದೇ ಹೆಸರಿಗೆ ಚ್ಯುತಿ ಬರದ ಹಾಗೆ ಎಲ್ಲರನ್ನು ಒಟ್ಟುಗೂಡಿಸಿ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ನಡೆದುಕೊಂಡು ಬರಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವೆಲ್ಲರೂ ಸೇರಿ ಒಂದು ದೀಪದ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಆದರೆ ಆ ದೀಪ ಎಂಬುದು ಖಾಲಿ ಅದು ಕಲ್ಪವೃಕ್ಷದ ಎಣ್ಣೆಯಿಂದ ಹಾಕಿದಂತಹ ದೀಪ. ಅದು ಹೇಗೆ ಉರಿಯುತ್ತಂತ ಹೇಳಿದರೆ ಪ್ರಜ್ವಲವಾಗಿ ಉರಿತಾ ಉಂಟು. ಈಗ ನಮಗೆ ಕೂಡ ನಾವೆಲ್ಲರಿಗೂ ಕೂಡ ಆ ದೀಪ ಯಾವ ರೀತಿಯಲ್ಲಿ ಪ್ರಜ್ವಲವಾಗಿ ಉರಿಯುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮಗೆಲ್ಲರಿಗೂ ಪ್ರಜ್ವಲವಾಗಿ ದೀಪ ಸಿಗಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಯಾಕಂದರೆ ಕೆಲವು ಹಿಂದೂಗಳ ಮನೆಯಲ್ಲಿ ದೀಪ ಇಡುವ ಪ್ರಸಂಗವೇ ಇಲ್ಲ. ಇದು ನಮ್ಮ ದರಿದ್ರವನ್ನು ತೋರಿಸ್ತದೆ. ಯಾವ ಮನೆಯಲ್ಲಿ ದೀಪ ಇಡದೆ ಒಂದು ದೇವರ ಫೋಟೋಲ್ಲ ದೀಪ ಇಡ್ತಾರೆ ಆ ಮನೆ ಶ್ಮಶಾನಕ್ಕೆ ಸಮಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರಳಕಟ್ಟಿ ಶ್ರೀ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಚಂದ್ರಹಾಸ್ ಅಡ್ಯಂತಾಯ ಗುರ್ಕಾರ್ಮೆದ ಪಾತ್ರ ಪಂಡೇರು ಅವು ಭಗತ್ ಸಿಂಗ್ದಲ್ಲಿ ಕೊಡು ಯಾನ ನಿಗಳಿಗೆ ಏನ ಉಡಲಿಂಗನ ಸ್ವಲ್ಪ ನನ್ನವರ ಸಲ ಒಂದಲ್ಲ ಭಗತ್ ಸಿಂಗ್ ಎಡ್ಡೆ ಕಾರ್ಯಕ್ರಮ ಮಲ್ತೊಂದಿಲ್ಲ ನಿಗಲ ಈ ಇತ್ತ ಮೂಜಿ 4 ವರ್ಷ ನಾನು ಇಡಕ್ಕೆ ಬರ್ತದ ಮೂಜಿ ವರ್ಷ ಈಜಿನ ತಕೊಂಡು ಮಲ್ತೊಂದಿದ್ದಾರೆ ಎಂಗ್ಲೆ ತುಯಾರ್ ತಿಕ್ಕೊಂಡಿದ್ದಾನೆ ಇತ್ತ ಮುಳ್ಳು ಮಲ್ದಿನ ಹಿಡಿದಾದ ಮಾತ ಇಲ್ಲ ಲೆಕ್ಕಲೆಗಲ ಜೋಕ್ಲೆಲ್ಲ ತೊಂಬತ್ತದು ಕುಲ್ಲುದು ಈ ದೀಪಾವಳಿದ ಪರ್ಬವನಂಜಿ ತೋಪುನ ಭಾಗ್ಯ ನಿಕುಲ್ ಮಲ್ತು ಕೊರಿಯಾರು ಅದಕ್ಕೋಸ್ಕರ ನಿಕುಲ್ ನನ್ನೆಲ್ಲ ಎಡ್ಡೆ ಕೆಲಸ ಮಲ್ಕೊಡು ನಮ್ಮ ಉಲ್ಲ ಒಟ್ಟಿಗೆ ನಿಕಲೊಟ್ಟಿಗೆ ಏಪಲ ಎಂಗ್ಲೆ ಲೆಪ್ಪುಲೆ ಎಂಗುಲ್ ನಿಕಲೊಟ್ಟಿಗೆ ಉಲ್ಲ ನಿಕಲ್ನ ಒಟ್ಟಿಗೆನೆ ಎಂಜಿನ ಕೆಲಸ ಹೊಡಿ ಎಂಗ್ಲೆಗೆ ಮೇರೆಗೆ ರವೀಂದ್ರಣ್ಣಗೆ ಅಂಚೆನೆ ಭಗವಾನ್ಗೆ ರೆಡ್ ಸನ್ಮಾನ ಮಲ್ದಾರ ಬಾರ್ಶೋಗದ ಸನ್ಮಾನ ನಿಜವಾದ ಎಂಗಾರು ಕಕ್ಕುಸ ಗುರಿಟ್ಟು 137 kg ಒಂಜಿ ಪೊಂಜೋ ಬುಡ್ದು ದೆರ್ತದೆ ಪಂಡ ನಿಜವಾದ ಒಂಜಿ ಇಂದುಲ ಬೋಡು ಅರೆಗೆ ಇದಿಂದಂಡ ಅರೆ ಅವು ಮತ್ತ ನಿಜವಾದ ಏರು ಮಲ್ಪೇರು ಅಲ್ಪ ಬೂಡ್ದೇರ್ ಬಂಡ ಈ ಮೇಟ ಬಲಿಪೇರು ಜನಗಳು ಅಂಚಿನ ಕೆಲಸ ನೀ ಭಗವಾನ್ ದಾಸ್ ಮಲ್ದೇರ್ ಬಂಡ ಅವು ಭಾರಿ ಮಲ್ಲ ವಿಷಯ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈರೆಗ್ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊಡ್ದು ಗೌರವಿಸಾಯಿರು. ಪ್ರೀತಿಪೂರ್ವಕವಾದ ಸ್ವೀಕಾರ ಮಲ್ಕೊಂಡು ಬಂಡದ ಏಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಹತ್ವ ಪದಾಧಿಕಾರಿಗಳ ಪರವಾದ ಕೇನದುಲ್ಲ ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಭಗವಾನ್ ದಾಸ್ರೆಗ್ ಕರುನಾಡ ರತ್ನ ಅಪ್ಪು ಸೇವಾ ಪ್ರಶಸ್ತಿ ಕೊಡ್ದು ಪುರಸ್ಕರಿಸಾಯಿರು. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಬೊಕ್ಕ ಯುವ ಸಾಧಕರು ಸೌರವ್ ಕುಡ್ಲಾ ಮೊಕ್ಲೆಗರು ಅಭಿನಂದಿಸಾಯಿರು.
ಅತಿಥಿಗಳ ಒಟ್ಟಿಗೂ ಇವರಿಗೆ ಅಭಿನಂದನೆ. ವ್ಯಕ್ತಿಗಳಿಗೆ ಈಗಲೂ ಅಭಿನಂದನೆ ಬಂದದಲ್ಲ. 2 ಜನಗಳ ಜೋರಾಯಿನ ಕೈ ತಾಟಿದ ಹೊರಟು ಪ್ರಮೋದ್ ಉಳ್ಳಾಲ್ ಅವರಿತಿ ಸೌರಭ್ ಸಾಲಿಯನ್ ಬಗ್ಗೆ 2 ಜನಗಳ ಕೈ ತಾಟಿದ ಹೊರಟು ಪ್ರೀತಿದ ಸುಲ್ಮೇಲನ ಸಂದಾಯಿತ ಮಲ್ಪ ಕನ್ನನಾಥ್ ನಿಗಲ ಅವಜಿ ಕಿರೀಟಗೂ ಪ್ರಶಸ್ತಿದ ಸುರಿಮಲನೆ ಬರಡು ಶ್ರೀ ಭಗವಂತ ಶ್ರೀ ಪ್ರಮೋದ್ ಉಳ್ಳಾಲ್ ಅವರಿತಿ ಸೌರಭ್ ಸಾಲಿಯನ್ ಮೇರೆಗೆ ಉಳ್ಳಾಲ ಶ್ರೀ ಚೀರುಮ ಭಗವತಿ ತೀಯಾ ಸಮಾಜದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಡ್ಯಾರ್, ಕಾರ್ಯದರ್ಶಿ ಸತೀಶ್ ಕುಂಪಲ, ಚೀರುಮ ಭಗವತಿ ತೀಯಾ ಸಮಾಜ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಕೋಶಾಧಿಕಾರಿ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಗೆಜ್ಜೆಗಿರಿ ನಂದನ ಬಿತ್ತಿಲ್ದ ಟ್ರಸ್ಟಿ ಚಂದ್ರಶೇಖರ್ ಉಚ್ಚಿಲ್, ಕುತ್ತಾರ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ವಿವೇಕಾನಂದ ಸನ್ನಿಲ್, ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷರು ರವೀಂದ್ರ ಬಂಗೇರ, ಉದ್ಯಮಿ ಹರೀಶ್ ಶೆಟ್ಟಿ ತೊಕ್ಕೋಟು, ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಯಾನೆ ಕುಲಾಲರ ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ರಭಾ ಎಸ್ ಕುಲಾಲ್ ಇಂಚಿತಿ ಪ್ರಮುಖರು ಲೇಸುಗದೆಗಿಡಿತ್ತೊಂದು ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕ್ಕೋಟು ಸಭೆ ನಿಂತ್ಕೊಂಡಿರು. ಉಪಾಧ್ಯಕ್ಷರು ಪ್ರವೀಣ್ ಬಸ್ತಿ ಸಭೆ ಸ್ಥಾರಿಕೆ ಮಲ್ತೇರು. ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಬೊಕ್ಕ ಸಲಹೆಗಾರರು ಆನಂದ್ ಕೆ ಅಸೇಗೋಡಿ ಪ್ರಶಸ್ತಿ ಪತ್ರನ್ ವಾಚಿಸಾಯರು. ಸಾಂಸ್ಕೃತಿಕ ಕಾರ್ಯದರ್ಶಿ ಕೃಷ್ಣ ಪೊನ್ನೆತೋಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಣೆ ಮಲ್ತೇರು. ಕಾರ್ಯದರ್ಶಿ ಕಿರಣ್ ಕೊಲ್ಯ ಸೊಲ್ಮೆ ಸಂದಾಯರು. ಗೂಡುದೀಪ ಪಂಥದ ಸಾಂಪ್ರದಾಯಿಕ ವಿಭಾಗದ ಸುರುತ ಇನಾಮು ಅಂಕಿತ್ ಬೊಕ್ಕ ಅನ್ವಿತ್ ಶೆಟ್ಟಿ ಕಾವೂರು, ರಡ್ಡನೆ ಇನಾಮು ಮುಖೇಶ್ ಕಾವೂರು, ಮುಜನೆ ಇನಾಮು ಸ್ವೀಟ್ ಪಾಂಡ ಕುತ್ತಾರು ಮೊಕಲು ಪಡೆಯುಂಡೆರು. ಆಧುನಿಕ ವಿಭಾಗದ ವಿಠಲ್ ಭಟ್ ಕಾಸ್ಟ್ರೀಟ್ ಸುರುತ ಇನಾಮು, ರಾಜೇಶ್ ಚಿಲಿಂಬಿ ರಡ್ಡನೆ ಇನಾಮು, ಜಗದೀಶ್ ಅಮೀನ್ ಸುಂಕದಕಟ್ಟೆ ಮೂಜನೆ ಇನಾಮನ್ನು ಪಡೆಯುಂಡೆರು. ಈ ಬಹುಮಾನನು ಕೊರಡು ಒಂದು ದಿನ ಕೊರ್ನಂಚಿನ ಮುಖೇಶ್ ಮೇರೆಗೋರ ಜೋರಾಯಿನ ಕೈ ದಾಟಿದ ಹೊರಟು ಗೊರ್ಲೆ ಸಾಂಪ್ರದಾಯಿಕ ವಿಭಾಗದ ಮೂಜನೆ ಬಹುಮಾನ ಸ್ವೀಟ್ ಪಾಂಡ ಕುತ್ತಾರ್ ಬಂದೇರೆ. ಮಿನಿಟ ವಿಠಲನ ಹೆಂಚಾತ ನೀನಿತ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದ ಬಗ್ಗೆ ಇವರು ಒಂಜಿ 2 ಪಾತ್ರನ ಇಲ್ಲ ಮಸ್ತ್ ಖುಷಿ ಆವೊಂದುಂಡು. ವರ್ಷದ ಏನು ಬರೋದಿಲ್ಲ ಅಂತರ ಬಾರಿ ಪೊರ್ಲದ ಗುರುದೀಪ ಮಲ್ತನಂಚಿನ ರಾಜೇಶ್ ಚಿಲಿಂಬಿ ಅದೇ ರೀತಿ ಗೂಢವಣ್ಣೆ ಈ ಒಂದು ಬಹುಮಾನ ಕೊಂಡು ಬಂದದಕ್ಕೆ ಏನೊಂದಿಲ್ಲ ಜಗದೀಶ್ ಅಮೀನ್ ಅದೇ ರೀತಿ ರಡ್ಡನೆ ಬಹುಮಾನ. ಪತ್ರಕರ್ತರು ಸತೀಶ್ ಪುಂಡಿಕಾಯ್, ವಿನ್ಯಾಸಗಾರರು ವಿಶ್ವನಾಥ್ ಕುಲಾಲ್ ಬೊಕ್ಕ ನವೀನ್ ಪಿಲಾರ್ ತೀರ್ಪುಗಾರರಾದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕುಂಪಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತ ಜನ್ಮದಿನದ ಸಂಧ್ಯಾ ಭಜನೆ ಶನಿವಾರಗೂ 12ನೇ ದಿನಕ್ಕೆ ದುಂಬರಿತಿತ್ತು. 12ನೇ ದಿನದ ಭಜನಾ ಸೇವೆಯನ್ನು ಕುಂಪಲ ಬಗಂಬಿಲದ ಶ್ರೀ ಸತ್ಯನಾರಾಯಣ ಬಾಲವೃಂದದಕಲು ಭಜನಾ ಸೇವೆ ನಡೆಪದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡೆದೊಂದೊಪ್ಪುನ 100ನೇ ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಶನಿವಾರ 12ನೇ ದಿನಕ್ಕೆ ದುಂಬರಿದನು. ಶ್ರೀಮತಿ ಜಯರೇಖಾ ಶ್ರೀ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿರಮನೆ, ಶ್ರೀಮತಿ ಯಶ್ವಿತಾ ಶ್ರೀ ಗುರುಪ್ರಸಾದ್ ಬೆಂಗಳೂರು, ಶ್ರೀ ರಾಜೇಶ್ ಬೊಕ್ಕ ಫ್ಯಾಮಿಲಿ ವ್ಯಾಸನಗರ ಕುಂಪಲ, ಶ್ರೀಮತಿ ಕುಸುಮಾ ಶ್ರೀ ಸದಾನಂದ ಚಪ್ಪು, ಶ್ರೀಮತಿ ಸುಜಾತ ಶ್ರೀ ಭಾಸ್ಕರ್ ಕುಂಪಲ, ಶ್ರೀಮತಿ ಚೇತನ ಜಗದೀಶ್ ರಾವ್ ಚಿತ್ರಾಂಜಲ್ ನಗರ ಕುಂಪಲ, ಶ್ರೀಮತಿ ಸುಜಾತ ಬಾಲಕೃಷ್ಣ ನಡಾರ್ ಗುತ್ತು ಕೋಟೆಕಾರ್, ಶ್ರೀಮತಿ ಮಮತಾ ರಿತೇಶ್ ಅಡ್ಕಬೈಲ್, ಶ್ರೀಮತಿ ಹರಿಣಾಕ್ಷಿ ಅರುಣ್ ಶೆಟ್ಟಿ ಲಕ್ಷ್ಮಿಗುಟ್ಟೆ, ಶ್ರೀಮತಿ ಸರೋಜಾ ರಾಜೇಶ್ವರಿ ವಿದ್ಯಶ್ರೀ ಬಾರ್ದೆ ಕುಂಪಲ ಮೊಕ್ಲು ತುಡರ್ ಬೆಳಗಾಯರು.
ಅವಿರ್ದು ಬೊಕ್ಕ ಬಗಂಬಿಲ ಶ್ರೀ ಸತ್ಯನಾರಾಯಣ ಬಾಲ ವೃಂದದ ಭಜನಾ ತಂಡಲಿರ್ದು ಭಜನಾ ಕಾರ್ಯಕ್ರಮ ನಡೆತಂಡು. ಸುದ್ದಿಗೊಂಜಲಿಗೆ ಸ್ವಾಗತ. ತೊಕ್ಕೋಟದ ಸಾಮಾಜಿಕ ಸೇವಾ ಸಂಘಟನೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ದ ಗಿಡ ನೆಡುವ ಕಾರ್ಯಕ್ರಮನು ಜಪ್ಪು ತಂದೊಳಗೆದ ಶ್ರೀ ಆದಿಮಾಯ ದೇವಸ್ಥಾನದ ಅಟಣೆ ಮತದಿತ್ತದು. ಹೊಸ ಮದಿಮಯ ಮದಿಮಲು ಶ್ವೇತಬಕ ಮಣಿಕಂಠ ದೈವ ನಡುಪಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೊಕ್ಕೋಟದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ವತಿರ್ದು ಜಪ್ಪಿನ ಮಗರದ ಶ್ರೀ ಆದಿಮಾಯೆ ದೇವಸ್ಥಾನದ ವಟಾರ ನಡೆದಿನ ಕಾಡಕೇಪುಲ ರುದ್ರಾಕ್ಷಿ ಸೇರಿನಂಚ ಬೇತೆ ಬೇತೆ ಪೂ ಫಲ ವಸ್ತುಲದ ನಾಟಿಗ್ ಐತಾರ ದಾಂಪತ್ಯ ಜೀವನಗ ಪೆಜ್ಜದೀನ ಹೊಸ ವಧುವರೆರು ಶ್ರೀಮತಿ ಶ್ವೇತಾ ಬೊಕ್ಕ ಶ್ರೀ ಮಣಿಕಂಠ ಪೂತ ದೈನ ನಡೆದು ನೀರ್ ಪಾರ್ದು ಚಾಲನೆ ಕುರಿಯರು. ಕ್ಷೇತ್ರದ ಧರ್ಮದರ್ಶಿ ಶ್ರೀ ದಯಾನಂದ್ ರುದ್ರಾಕ್ಷಿ ದೈನ್ ನಡೆದು ಸಾಯಿ ಪರಿವಾರದ ಸೇವೆ ನನಲಾತ್ ಲೋಕಮಾನ್ಯ ಆವಡ್ ಪಣದು ಆಶೀರ್ವದಿಸಾಯರು. ಒಂಜಿ ಕೃಷಿ ಪಂಡ ಲಕ್ಷ್ಮಿ ಅಂಚನೆ ಮಾತ ಜವಣೆರ್ಲ ನಮ್ಮ ಮಾತ ಎಡ್ಡಾದುಲ್ಲೇರು ಮೇರು ಅಂಚನೆ ಈ ಸಂವಿಧಾನ ಬತ್ತದು ಒಂಜಿ ಸೂರ್ಯನ ದುಂಬುಗು ನಿರಳಾಪಿನಂಚಿನ ಒಂಜಿ ವಸ್ತುನ ಆದಿಮಾಯ ಕ್ಷೇತ್ರಡು ಮಕ್ಕಳು ಈ ಕಾರ್ಯಕ್ರಮ ದೀತೇರು. ಐದಾದ್ರೆ ಎನ್ನ ಸಂಪೂರ್ಣ ಆಶೀರ್ವಾದ ವೈದ್ಯನಾಥನ ಆದಿಮಾಯನ ಸಂಪೂರ್ಣ ಆಶೀರ್ವಾದ ನಲ್ಲ ಅಕ್ಲಿಗೆಡ್ಡ ಕೀರ್ತಿಶಾಲಿ ಆವಡ್ ಪಂಪುನ ಎನ್ನ ರಡುಪಾದ. ಪರಿಸರವಾದಿ ಮಾಧವ್ ಉಳ್ಳಾಲ್ ದೈಕ್ಲೆದ ಅಮೂಲ್ಯತದ ಬಗೆಟ್ ಮಾಹಿತಿ ಕೊರಿಯರು. ಸಾಯಿ ಪರಿವಾರ್ ತೊಕ್ಕೋಟು ನತ ಮಾತ ಸೇವಕರ್ಲ ಆದಿಮಾಯ ದೇವಸ್ಥಾನದ ಈ ಪುಣ್ಯ ಭೂಮಿ ನಮ್ಮ ಮಾತೆಲ್ಲ ಮೂಲು ವೃಕ್ಷನು ನಡೆದು ಸಾಂಖ್ಯರಿಗೆ ನಮ್ಮ ಸೇವಕರು ಮಾತು ಸೇರಿದ ಸಾಯಿ ಪರಿವಾರ ಎಂಕ್ಲೆಗೆ ನೆಲೆ ಕೊಡ್ತುಂಡು ಮಾತ್ರ ಸಮಾಜದ ಒಂಜಿ ಮೋನೆ ತೋಜದು ನಮ್ಮ ತಿಗಲು ದರ್ತಂ ಪೋಡಂದಾಂಡ ಕೊರೋನಾದ ಸಂದರ್ಭದ ಮಂತಿನಂಚಿನ ಸೇವೆದ ಮುಖಾಂತರ ರಾಜ್ಯೋತ್ಸವ ಪ್ರಶಸ್ತಿನ ಪಡೆದು ಪ್ರತಿ ಒಂಜಿ ಸೇವೆಕೆಲ ಆ ಒಂಜಿ ಲೋಗದಾದೊಂಡು ನಮ್ಮ ತಿಗಲಡುಪ್ಪುಣ ಐನು ತೂದು ನಮ್ಮ ರೋಮಾಂಚನಾಪುನಂಚಿನ ಸಂದರ್ಭ. ಈ ಒಂಜಿ ಸಾಯಿ ಪರಿವಾರದ ಉನ್ನತಿಗೆ ಆತನ ಈ ಒಂಜಿ 100 ಜವನೇರನ ಕೂಡಾಟಿಗೆಡು ಒಂಜಿ ಮಲ್ಲ ಮಟ್ಟದ ಒಂಜಿ ಸೇವೆನ ಮನ್ಪರ ಸಮಾಜಗೆ ನಂಗೆ ಶಕ್ತಿನ ಕೊರ್ನಂಚಿನ ರೆಡ್ ಪುದರ್ ಪಂಡ ಒಂಜಿ ಪುರುಷೋತ್ತಮ ಕಲ್ಲಾಪು ಬೊಕ್ಕೊಂಜಿ ಪ್ರವೀಣ್ ಎಸ್ ಗುಂಪಳ ಆತ ಮಾತ್ರತ್ ನಮ್ಮನ್ನು ಮಾತೊಟ್ಟು ಸೇರದು ಒಂಜಿ 10 ಜನ ಅಕಲ್ ನಮ್ಮ ಟ್ರಸ್ಟ್ ಬೊಕ್ಕ ಆಯ್ತ ಮಾತ ಸೇವಕರಿಲ್ಲ ಜತ್ತದು ಬೇಲೆ ಮನ್ಪರಿಗೊಂಜಿ ಮಾರ್ಗದರ್ಶನ ಬೊಕ್ಕ ನಂಗೆ ಪ್ರೋತ್ಸಾಹನ ಕೊರ್ನಂಚಿನ ಆ ಒಂಜಿ ರಡ್ಡು ಜಂತ ಕೈಟಿನಿ ನಮ್ಮ ದೈನ್ ನಡ್ಪ ಇರೋಲ್ಲ ಆ ದೈ ಬಂಟ ಕೇಪುಲ ಅಂದು ನಮ್ಮ ಪನ್ಪ ರೋಹಿತಕ್ಕ ಅಂದ ಇದು ಕೊಡಿಂಜಿ ಪುದರ್ಲ ಉಂಟು. ದೇವಸ್ಥಾನದ ಕೊಡಿ ಮರಕ್ಕೆ 80-90 ವರ್ಷದ ಬೊಕ್ಕ ಈ ಮರನ ಉಪಯೋಗ ಮಲ್ಪುನಂಚಿನ ಮಾತಾ ದೇವಸ್ಥಾನಗಳು ಒಂಜಿ ಕೊಡಿ ಮರ ನಾಡೋಣ ಒಂಜಿ ಪ್ರಶ್ನೆ ದೀಪೇರಿ ಆ ಪ್ರಶ್ನೆ ಇಂಚಿನ ದಿಕ್ಕಡು ಪೋಂಡ ಈ ಮರ ಉಂಡು ಒಂದು ತೋಜಿದು ಕೊರ್ಪಣೆ ಆ ತೋಜಿದು ಕೊರ್ಪಣೆಕ್ಲ ನಮ್ಮ ಕ್ಷೇತ್ರಡೆ ನಡೆದು ನಮ್ಮ ಐನು ಉಪಯೋಗ ಮನ್ಪಣೆಕ್ಲ ಭಾರಿ ವ್ಯತ್ಯಾಸ ಉಂಡು. ಅಂಚೆ ಅದು ಈ ಮರತ ಕುಡಂಜಿ ಗುಣ ಇಂಚಿನ ಕಂಡ ಬ್ರೆಸ್ಟ್ ಕ್ಯಾನ್ಸರ್ಗೆ ಆಯುರ್ವೇದಡೆ ನೆಟ್ಟು ಮರ್ದು ಮಲ್ಪೇರು ನೆಟ್ಟು ಒಂಜಿ ಕಾಯಿ ಹಾಪುಂಡು ಆ ಕಾಯಿನ ತಿಂದಿದೆ ಬದುಕುನಂಚಿನ ಹಾರ್ನ್ ಬಿಲ್ ಪಕ್ಷಿ ಉಂಡು. ಆ ಪಕ್ಷಿ ಈ ಮರತ ಕಾಯಿ ತಿಕ್ಕಿಜಿ ಬಂದಾಂಡ ಅವು ಅಳಿವಿನ ಹೆಂಚಿ ಪೋಪುಂಡು ಎಂಡೇಂಜರ್ ಹಾಪುಂಡು. ಅದಕ್ಕೋಸ್ಕರ ಈ ದೈನ ಮಾತೆಲ್ಲ ಹೆಚ್ಚು ನಡೆದು ಆ ಕಾಯಿ ಪುಟ್ಟಲಕ ಆ ಪಕ್ಷಿ ನಮ್ಮ ಊರುಗಳ ಬರ್ಪಿಲಕ ನಮ್ಮ ಮಾತೆಲ್ಲ ಐಕೆ ಸಹಕಾರ ಕೊರ್ಕ ಪ್ರೀತಿ ಕೊರ್ಕ ಇನ್ನಿನ ದೈಕ್ ನೀರು ಪಾರ್ದು ಹೆಮ್ಮರವಾದ ಬುಲಿಪಿಲಕ ನಮ್ಮ
ಸಾಯಿ ಪರಿವಾರ್ ಟ್ರಸ್ಟ್ದ ಪುರುಷೋತ್ತಮ್ ಕಲ್ಲಾಪು, ಪ್ರವೀಣ್ ಎಸ್ ಕುಂಪಲ, ಅಶೋಕ್ ಉಚ್ಚಿಲ್, ಸತೀಶ್ ಭಟ್ನಗರ, ಸಂಪತ್ ಪಿಲಾರ್, ಹಿತೇಶ್ ಉಳ್ಳಾಲಬೈಲ್, ಶವಿತ್ ಉಚ್ಚಿಲ್, ಪ್ರವೀಣ್ ಸುವರ್ಣ ತಂದೋಡಿಗೆ, ಪ್ರವೀಣ್ ಮಿಸ್ಕಾಂ, ದೀಪಕ್ ಬನಾರಿ, ಸಂತೋಷ್ ಅಮ್ಲಮಗರು, ಗಣೇಶ್ ಪಂಡಿತ್, ಕುಶಾಲ್ ರಾಜ್ ತೊಕ್ಕೋಟು, ವೆಂಕಟೇಶ್ ಭಟ್ನಗರ, ಹರ್ಷರಾಜ್ ಕುಲಾಲ್, ಶೈಲೇಶ್ ಸೇವಂತಿಗುಡ್ಡೆ, ಹರ್ಷರಾಜ್ ಕುಂಪಲ, ಭವಿಷ್ ಕುತ್ತಾರ್, ತಾರ್ನಾಥ್ ತೊಕ್ಕೋಟು, ಪ್ರೀತಮ್ ಶೆಟ್ಟಿ ಮಾಡೂರು, ಮನೋಜ್ ಪಾಟೀಲ್, ಶಿವರಾಮ್ ಗಟ್ಟಿ ಇಕ್ಕೂರು, ಗಣೇಶ್ ಶೆಟ್ಟಿ ಪಂಪೆಲ್, ಪ್ರವೀಣ್ ಕೊಲ್ಯ, ನವೀನ್ ಸುವರ್ಣ, ಶಿವಾಜಿ ಬೋಡೂರು, ಸಂತೋಷ್ ಸುವರ್ಣ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಪ್ರವೀಣ್ ಎಸ್ ಕುಂಪಲ ಸಭೆ ತಾರಿಕೆ ಮಂತೇರು. ಸುದ್ದಿವಂಚಲಿಗೆ ಸ್ವಾಗತ. ಕುಂಪಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನೂತ ಜನ್ಮ ದಿನದ ಸಂಧ್ಯಾ ಹರಿನಾಮ ಭಜನಾ ಸಂಕೀರ್ತನೆ ಅಟೆಂಡ್ ಮಾಡ್ತಿದ್ದಾರೆ. ಇಂದಿಟ್ಟು 13ನೇ ದಿನದ ಐತಾರ ಬಯ್ಯದ ಭಜನಾ ಸೇವೆಯನ್ನು ಕುಂಬಳ ನಾಯ್ಕಾಪುದ ಶ್ರೀ ಶಾಸ್ತಾ ಭಜನಾ ಸಂಘದಗಳು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರ ನಡೆದೊಂದು ಪುನಃ ನೂತ ಜನ್ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವದ 13ನೇ ದಿನದ ಐತಾರದ ಸಂಧ್ಯಾ ಭಜನೆಗೆ ಶ್ರೀಮತಿ ಡಾಕ್ಟರ್ ದೀಪಾ, ಡಾಕ್ಟರ್ ಶಾಂಜಿತ್ ಕುಂಪಲ, ಶ್ರೀಮತಿ ಅಮಿತಾ, ಶ್ರೀ ಸದಾಶಿವರಾವ್ ಕುಂಪಲ, ಶ್ರೀಮತಿ ಶ್ರೀ ಲಲಿತಾ, ಶ್ರೀ ಅಶ್ವಿಲ್ ನಿಸರ್ಗ ಕುಂಪಲ, ಶ್ರೀಮತಿ ಶ್ರೀದೇವಿ, ಶ್ರೀ ಅಶೋಕ್ ಭಟ್ ಕುಂಪಲ, ಶ್ರೀಮತಿ ಪ್ರೀತಿ, ಶ್ರೀ ಅನಿಲ್ ಹನುಮಾನ್ ನಗರ ಕುಂಪಲ, ಶ್ರೀಮತಿ ಅಮಿತಾ, ಶ್ರೀ ರಾಜೇಶ್ ಕುಜುಮಗದ್ದೆ ಕುಂಪಲ, ಶ್ರೀಮತಿ ವಿದ್ಯಾಶ್ರೀ, ಶ್ರೀ ಹರೀಶ್ ಬಗಂಬಿಲ ಕುಂಪಲ, ಶ್ರೀಮತಿ ಸುಕನ್ಯಾ, ಶ್ರೀಮತಿ ಅನುಷಾ, ಶ್ವೇತನ್ ಕುಜುಮಗದ್ದೆ ಮೊಕ್ಲು ತುಡರ್ ಬೆಳಗಾಯರು.
ಅವಿರ್ದು ಬೊಕ್ಕ ಕುಂಬ್ಳೆ ನಾಯ್ಕಾಪು ಶ್ರೀ ಶಾಸ್ತಾ ಭಜನಾ ಸಂಘರ್ದು ಭಜನೆ ನಡೆದನು. ಸುದ್ದಿಗೊಂಚಲಿಗೆ ಸ್ವಾಗತ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕುಡ್ಲ ಘಟಕ ಅಂಚನೆ ಕೊಲ್ಯ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಸಮಿತಿ ಬೊಕ್ಕ ಬೇತೆ ಬೇತೆ ಸಮಿತಿ ದಕ್ಕಲಿನ ಸಹಕಾರಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು ಪರೀಕ್ಷೆ ಅಂಚನೆ ಬೇತೆ ಬೇತೆ ಪರೀಕ್ಷಾ ಶಿಬಿರ ಐತಾರ ಕಾಂಡೆ ಅಟಣ ಮತೇರು. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಲ್ಯ ಶ್ರೀ ಮೂಕಾಂಬಿಕಾ ದೇವಸ್ಥಾನ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಯುವ ರೆಡ್ ಕ್ರಾಸ್ ಸಂಸ್ಥೆ ಬೊಕ್ಕ ದೇರಳಕಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆ, ರೋಟರಿ ಕ್ಲಬ್ ಕುಡ್ಲ ಬೊಕ್ಕ ಕುಂಪಲ ರೋಟರಿ ಸಮುದಾಯ ದಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕೋಟೆಕಾರ್ ಸೋಮೇಶ್ವರ ವಲಯ, ಶ್ರೀ ಸ್ವಾಮಿ ರಮಾನಂದಾಶ್ರಮದ ಮಹಿಳಾ ಮಂಡಳಿ, ಕುಡ್ಲ ಎಚ್ಡಿಎಫ್ಸಿ ಹೋಲ್ಸೇಲ್ಸ್ ಬ್ಯಾಂಕಿಂಗ್ ನಿರ್ವಹಣಾ ಸಮಿತಿ, ಕೊಲ್ಯ ಕಣ್ಣೀರ್ ತೋಟದ ಹಿಂದೂ ಬಾಂಧವ್ಯರು ಬೊಕ್ಕ ಫ್ರೆಂಡ್ಸ್ ಕ್ಲಬ್ ಕೊಲ್ಯದ ಒಟ್ಟು ಸೇರಿಗೆಡು ಕೊಲ್ಯ ಶ್ರೀ ಸ್ವಾಮಿ ರಮಾನಂದಾಶ್ರಮದ ಅಟಣೆ ಮಲ್ತಿನ ಉಚಿತ ಆರೋಗ್ಯ ಅರ್ಬುದ ರೋಗ ಪೂರ್ವ ತಪಾಸಣಾ ಶಿಬಿರ, ಅರ್ಬುದ ರೋಗ ಮಾಹಿತಿ ಕಾರ್ಯಾಗಾರ, ಅಂಚಿನ ಉಚಿತ ಕಣ್ಣು ಪರೀಕ್ಷೆ, ಕನ್ನಡಕ ವಿತರಣೆ, ರಕ್ತದಾನ ಶಿಬಿರನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಸಿಎ ಶಾಂತಾರಾಮ್ ಶೆಟ್ರು ತುಡರ್ ಬೆಳಗಾದ ಉದಿಪನ ಮಲ್ತದು ಶಿಬಿರಗ ಶುಭ ಹಾರೈಸಿದು ಇಂದಿರ್ದು ಪರಿಸರದಕ್ಲಿಗೆ ಪ್ರಯೋಜನ ಆವಡು ಪಡ ತೆರಿಪಾಯಿರು. ಯಾವುದೇ ಸೇವೆ ಮಾಡುವಾಗ ಅವೇರ್ನೆಸ್, ಬಹುಶಃ ನಾವು ವೀಲ್ ಚೇರ್ ಕೊಡ್ತೇವೆ ಬೇರೆ, ಅದು ಬಂದ ನಂತರ, ಆದರೆ ಬರುವ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದಾಗೆ ಅದನ್ನು ಅಲ್ಲಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಕ್ಯಾನ್ಸರ್ ಅಂತ ಹೇಳಿದಾಗೆ ಬಹುಶಃ ಇಲ್ಲಿ ಫಸ್ಟ್ ಪೇಷಂಟ್ಗಳಿಗೆ, ನಾನು ತುಂಬ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಡಿಟೆಕ್ಟ್ ಆದಾಗ ನಮ್ಮನ್ನು ಅಪ್ರೋಚ್ ಆದರೆ ಅವರಿಗೆ ಧೈರ್ಯ ಕೊಡಬೇಕಷ್ಟೇ. ಧೈರ್ಯ ಅಂತ ಹೇಳಿದರೆ ಏನಿಲ್ಲ ಕ್ಯಾನ್ಸರ್ ಅಂತ ಹೇಳೋ ಧೈರ್ಯ ಬಂದಾಗ ಅವರು ಬಹುಶಃ ಒಂದು 5 ವರ್ಷ ಬದುಕುವವರು 10 ವರ್ಷ ಬದುಕಬಹುದು. ಬಹುಶಃ ನನ್ನ ತಂದೆಗೆ ಸಹ ಕ್ಯಾನ್ಸರ್ ಬಂದಾಗ ಅವರಿಗೆ 74 ಇಯರ್ಸು, ಆದರೆ ಅವರು ಸರ್ಜರಿ ಮಾಡಿ ಮತ್ತೆ 10 ವರ್ಷ, ಅವರಿಗೆ ಕ್ಯಾನ್ಸರ್ ಸಾಯೋವರೆಗೂ ಅವ್ರಿಗೆ ಗೊತ್ತೇ ಇಲ್ಲ ಕ್ಯಾನ್ಸರ್ ಅಂತ, ಪುನಃ 10 ವರ್ಷ ಬದುಕಿದ್ರು. ಆಗ ನಾವು ಯಾಕೆ ಕ್ಯಾನ್ಸರ್ ಬಂತು, ಅವರು ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ಬ್ಯಾಡ್ ಹ್ಯಾಬಿಟ್ ಇಲ್ಲ, ವಂಶ ಪಾರಂಪರ್ಯ ಫ್ಯಾಮಿಲಿ ಹಿಸ್ಟ್ರಿ ಸಹ ಇಲ್ಲ ಅಂತ ಹೇಳುವಾಗ ನಮಗೆ ಯಾಕೆಂತ ಗೊತ್ತಾಗಿಲ್ಲ. ಕೊನೆಗೆ ನಮಗೆ ಗೊತ್ತಾದ್ದು, ನಾವು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಲೇಬರ್ ಕೆಲಸ ಮಾಡೋರು, ಹಾಗಾಗಿ ಅಲ್ಲಿ ಫರ್ಟಿಲೈಸರನ್ನು ಎಷ್ಟೋ ವರ್ಷದಿಂದ ಅವರು ಬಾಯಿಗೆ ಏನೂ ಕಟ್ಟಿಕೊಳ್ಳಿ ಅಥವಾ ಮಾಸ್ಕ್ ಏನು ಹಾಕ್ಕೊಳ್ಳದೆ ಸಿಂಪಡಿಸ್ತಾಯಿದ್ರು. ಆ ಫರ್ಟಿಲೈಸರ್ಸಿಂದ ಬಂದಿರ್ಬೋದು ಅಂತ ಹೇಳುವ ಒಂದು ಊಹೆಯಿಂದ ನಾವು ಅಲ್ಲಿ ಆ ರೀತಿಯ ಒಂದು ಕನ್ಕ್ಲೂಷನ್ ಇತ್ತು. ಆಗ ಬಹುಶಃ ಕ್ಯಾನ್ಸರ್ ಡಾಕ್ಟರ್ ಹೇಳಿದಾಗೆ ಯಾರಿಗೂ ಬರ್ಬೋದು, ಬಹುಶಃ ನಾವಿಲ್ಲಿ ಕೂತಲ್ಲಿ ಯಾರಿಗೂ ಕ್ಯಾನ್ಸರ್ ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು 70 ವರ್ಷ ಆದ ನಂತರ ಕ್ಯಾನ್ಸರ್ ಬರಲಿ ಏನೇ ಬರಲಿ, ನಮಗೆ ಬೋನಸ್ ಎಷ್ಟು ದಿನ ಬದುಕ್ತೇವೆ ಅಷ್ಟು. ಒಂದು ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ 50 ವರ್ಷ ಇದ್ದದ್ದು 74 ಇಯರ್ಸ್ ಆಗಿದೆ. ದಟ್ ಈಸ್ ಎ ಗ್ರೇಟೆಸ್ಟ್. ಯಾಕೆಂದರೆ ಮೊದಲು ಎವರೇಜ್ ನಾವು 50 ವರ್ಷಕ್ಕೆ 40 ವರ್ಷಕ್ಕೆ ಸಾಯ್ತಾ ಇತ್ತು. ಬಹುಶಃ ಈಗ ಅಡ್ವಾನ್ಸ್ ಆಗಿದೆ ಮೆಡಿಕಲ್. ಬಹುಶಃ ಸಾಧಾರಣ ಯಾವುದೇ ಕಾಯಿಲೆ ಬಂದರೂ ಸಹ ನಾವು ಬದುಕುವಂಥ ಚಾನ್ಸಸ್ ಇದೆ. ಹಾಗಾಗಿ ಕ್ಯಾನ್ಸರ್ ನನ್ನ ಪ್ರಕಾರ ಅದೊಂದು ಡಿಸೀಸ್ ಅಲ್ಲ, ನಾನು ಡಾಕ್ಟರ್ ಅಲ್ಲ, ಆದರೆ ನಾನು ತಿಳಿದುಕೊಂಡ ಪ್ರಕಾರ ಅದು ಏನಂತೇಳಿ ಸೆಲ್ಸ್ ಮಲ್ಟಿಪಲ್ ಆಗೋದು. ನಮ್ಮಲ್ಲಿ ಸೆಲ್ ಸತ್ತಾಗ ಹೊಸ ಸೆಲ್ ಉತ್ಪತ್ತಿ ಆಗೋದು ಸಂಖ್ಯೆಗಿಂತ ಜಾಸ್ತಿ ಮಲ್ಟಿಪಲ್ ಆದಾಗ ಅದು ಬಹುಶಃ ಡಿಸಾರ್ಡರ್ ಆಗಿ ಅದಕ್ಕೆ ಒಂದು ದೊಡ್ಡ ಯಾವುದೋ ಒಂದು ಗಡ್ಡೆ ಏನೋ ಸ್ಟಾರ್ಟ್ ಆಗ್ತದೆ. ದೇರಳಕಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ವಿಭಾಗೀಯ ಮುಖ್ಯಸ್ಥರು ಪ್ರಾಧ್ಯಾಪಕರು ಡಾಕ್ಟರ್ ಕೃಷ್ಣ ಶರಣ್ ಕ್ಯಾನ್ಸರ್ ಕಾಯಿಲೆ ಅರಿವು ಬೊಕ್ಕ ಜಾಗೃತಿದ ಬಗೆಟ್ಟು ಪೊಲಬು ಕೊರಿಯರು. ಅದಕ್ಕೆ ಎಂಥದೇ ಹೆಸರು ಕೊಡ್ಬೋದು, ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕೊಡ್ಬೋದು, ಕಿಡ್ನಿ ಫೇಲ್ಯೂರ್ ಅಂತ ಕೊಡ್ಬೋದು, ರೋಡ್ ಆಕ್ಸಿಡೆಂಟ್ ಅಂತ ಕೊಡ್ಬೋದು, ಅಥವಾ ಕ್ಯಾನ್ಸರ್ ಅಂತಲೂ ಕೊಡ್ಬೋದು. ಒಂದಲ್ಲ ಒಂದು ದಿವಸ ಹೋಗಲೇಬೇಕು, ಅದರಲ್ಲಿ ಡೌಟ್ ಇಲ್ಲ. ಬಟ್ ಕ್ಯಾನ್ಸರ್ ಅಂತ ಹೇಳುವಂಥ ಕಾಯಿಲೆ ಗುಣ ಆಗೋದಿಲ್ಲ ಅಂತ ಹೇಳೋದು ಫಸ್ಟ್ ವಿಷಯ ನಾನು ಇಲ್ಲಿ ಹೇಳಬೇಕಾಗಿರೋದು. ನೆನ್ಪಿಟ್ಕೊಳ್ಳಿ, ಖಂಡಿತವಾಗಿಯೂ ಗುಣ ಆದವರಿದ್ದಾರೆ. ನಾನು ಸುಮಾರಾಗಿ ಹೇಳೋದಾದರೆ 10 ಪೇಷಂಟ್ ಬಂದರೆ, ಈಗಿನ ಕಾಲದಲ್ಲಿ ಸುಮಾರಾಗಿ ಹೇಳೋದಾದರೆ 10 ಕ್ಯಾನ್ಸರ್ ಪೇಷಂಟ್ ಬಂದರೆ, ಎಲ್ಲ ಕ್ಯಾನ್ಸರ್, ನಾನು ಕ್ಯಾನ್ಸರ್ ಅಂದರೆ ಒಂದು ವರ್ಡ್, ಒಂದು ಅಕ್ಷರ, ಬಟ್ ಕ್ಯಾನ್ಸರ್ ಅಂದರೆ ಒಂದು ಕಾಯಿಲೆ ಅಲ್ಲ.
ನೂರಾರು ಕಾಯಿಲೆಗಳು, ಆ್ಯಕ್ಚುಲಿ ನೂರಾರು ಕೂಡ ಅಲ್ಲ, ಸಾವಿರಾರು ಕಾಯಿಲೆಗಳು ಉಂಟು. ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಕಾಯಿಲೆ ಅಂತ ಯೋಚನೆ ಮಾಡಬೇಡಿ, ಸಾವಿರಾರು ನಮೂನೆ ಕ್ಯಾನ್ಸರ್ಸ್ ಉಂಟು. ಆ್ಯಂಡ್ ಎಲ್ಲ ಕ್ಯಾನ್ಸರ್ಸ್ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಆ್ಯಂಡ್ ಒಂದೇ ಟೈಪಿನ ಕ್ಯಾನ್ಸರ್ ಆದರೂ ಎಲ್ಲ ಪೇಷಂಟ್ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಪ್ರತಿ ಪೇಷಂಟ್ ಬೇರೆ, ಪ್ರತಿ ವ್ಯಕ್ತಿ ಬೇರೆ. ಹೇಗೆ ನಮ್ಮ ತೂಕ ಬೇರೆ, ಹೇಗೆ ನಮ್ಮ ಚರ್ಮದ ಬಣ್ಣ ಬೇರೆ, ಹೇಗೆ ನಾವು ಹೇಗೆ ಬೇರೆ ಬೇರೆ ಇದ್ದೇವ, ಬಟ್ ಆದರೂ ಸಹ ನಾವೆಲ್ಲರೂ ಮನುಷ್ಯರೇ ಅಂತ ಹೇಳಿದಾಗೆ ಕ್ಯಾನ್ಸರ್ ಅಂತ ಹೇಳೋದು ಒಂದು ಹೆಸರು, ಬಟ್ ಕಾಯಿಲೆ ಹಲವಾರು ನಮೂನೆ ಕಾಯಿಲೆಗಳಿರ್ತದೆ. ಎಲ್ಲ ಕಾಯಿಲೆ ಒಂದೇ ಥರ ಅಂತ ಯೋಚನೆ ಮಾಡಬೇಡಿ. ಬಟ್ ಸುಮಾರಾಗಿ ನೀವು 10 ಪೇಷಂಟ್ ತೆಕ್ಕೊಂಡ್ರೆ, 10 ಕ್ಯಾನ್ಸರ್ ಪೇಷಂಟ್ ಬಂದರು ಅಂತ ಇಟ್ಕೊಳ್ಳಿ, ಆ 10ರಲ್ಲಿ ಸುಮಾರಾಗಿ 4 ಪೇಷಂಟಿಗೆ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳ್ತೇವೆ ನಾವು ಸುಮಾರಾಗಿ. ಗೊತ್ತಾಯ್ತಲ್ಲ, ಇದು ತಪ್ಪು ನಂಬಿಕೆ ದಟ್ ಕ್ಯಾನ್ಸರ್ ಗುಣ ಆಗೋದಿಲ್ಲ ಅಂತ ಹೇಳೋದು. ಬಟ್ ಯಾರಿಗೆ ಗುಣ ಆಗ್ತದೆ ಯಾರಿಗೆ ಗುಣ ಆಗೋದಿಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಟನ್ಲಿ ಒಂದು ಎಂತ ಹೇಳಿ ಅನ್ಸರ್ಟನಿಟಿ ಉಂಟು. ಅನ್ಸರ್ಟನಿಟಿ ಅಂದರೆ ಹೇಗೆ ಗೊತ್ತುಂಟ ನಿಮಗೀಗ, ನಮಗೆ ಎಂಥದೇ ವಿಷಯಕ್ಕೆ ನಾವು ಗ್ಯಾರಂಟಿ ಬೇಕು ಅಂತ ಕೇಳ್ತೇವೆ ಅಲ್ವಾ? ನಮಗೆ ಗ್ಯಾರಂಟಿ ಬೇಕು. ಈಗ ನಾವೊಂದು ಯಾವುದೋ ಒಂದು ಅಂಗಡಿಗೆ ಹೋದೆವು, ನಾವೊಂದು ಮಿಕ್ಸರ್ ತೆಕ್ಕೊಳ್ತೇವೆ, ಆ ಮಿಕ್ಸರಿಗೆ ನಮಗೆ ಎಂತ ಬೇಕು? ಗ್ಯಾರಂಟಿ ಬೇಕು. ನಾವು ಕಾರ್ ತೆಕ್ಕೊಳ್ತೇವೆ, ನಮಗೆ ಎಂತ ಬೇಕು? ಗ್ಯಾರಂಟಿ ಬೇಕು. ನಮಗೆ ಇವತ್ತು ಮಳೆ ಬರಲಿಲ್ಲ, ಅಲ್ಲೆಲ್ಲ ಹೊಲ ಡ್ರೈ ಆಗಿದೆ, ನಮಗೆ ಮಳೆ ಬರ್ತದಾ? ಗ್ಯಾರಂಟಿ ಬೇಕು. 28 ವರ್ಷ ಭಾರತೀಯ ಸೇನೆಡು ಸೇವೆ ಸಂದಾದು ಎಲ್ಲಂಜಿ ಡಿಸೆಂಬರ್ 31ಕ್ಕೆ ನಿವೃತ್ತಿ ಪಡೆಯರ ಉಪ್ಪುನ ಕೋಟೆಕಾರ್ದ ದಿವಂಗತ ರಾಮಚಂದ್ರ ಗಟ್ಟಿಯೇರ ನಮಗೆ ನಾಗರಾಜ್ ಗಟ್ಟಿಯರಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು. ಕೊಲ್ಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ವಾಸ್ತೇವಗೌಡ, ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆದ ಆಡಳಿತ ಸಮಿತಿ ಸದಸ್ಯರು ಪಿಬಿ ಹರೀಶ್ ರೈ, ಎಸ್ಟಿಎಫ್ಸಿ ಬ್ಯಾಂಕ್ದ ಪ್ರಬಂಧಕರು ಅರವಿಂದ್, ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಯುವ ರೆಡ್ ಕ್ರಾಸ್ದ ನೋಡೆಲ್ ಅಧಿಕಾರಿ ಡಾಕ್ಟರ್ ಶಾಂತನು ಸಹ, ಕೊಲ್ಯ ಕಣ್ಣೀರ್ತೋಟ ಹಿಂದೂ ಬಾಂಧವರದ ರವಿ ಕಣ್ಣೀರ್ತೋಟ, ಫ್ರೆಂಡ್ಸ್ ಕ್ಲಬ್ ಕೊಲ್ಯದ ಸಂಚಾಲಕರು ಅಶ್ವಿನ್ ಕೊಲ್ಯ, ಯುವ ರೆಡ್ ಕ್ರಾಸ್ ಉಪಸಮಿತಿ ಸಂಚಾಲಕರು ಸಚೇತ್ ಸುವರ್ಣ, ರೆಡ್ ಕ್ರಾಸ್ ರಕ್ತದಾನ ಕೇಂದ್ರದ ವ್ಯವಸ್ಥಾಪಕರು ಪ್ರವೀಣ್, ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಸುಲೋಚನಿ ಟೀಚರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಮಾತೃಮಂಡಳಿ ಸದಸ್ಯರು ಪ್ರಾರ್ಥನೆ ಪಂಡೇರು. ಕುಂಪಲ ರೋಟರಿ ಸಮುದಾಯ ದಳದ ಸಂಚಾಲಕರು ಬಿ ನಾರಾಯಣ್ ಕುಂಪಲ ಸಭೆ ನೆತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಮಾತೃಮಂಡಳಿ ಕಾರ್ಯದರ್ಶಿ ಶ್ರೀಮತಿ ತುಳಸಿ ಟೀಚರ್ ಸಭೆ ಸ್ಥಾರಿಕೆ ಮಲ್ತೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮೇಶ್ವರ ವಲಯದ ಪ್ರಕಾಶ್ ಕಿನ್ಯ ಸೊಲ್ಮೆ ಸಂದಾಯರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೂ ಪೊಸಕುರದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತ್ತು ಒಂದು ಪ್ಲೇ ಪೊಸಕುರಲ್ 24x7.